ವಿದ್ಯಾ ಪ್ರಸಾರ ಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಹೆಜಮಾಡಿ ಕೋಡಿ ಇಲ್ಲಿ ನೂತನ ಗ್ರಂಥಾಲಯ ಹಾಗೂ ವಿಜ್ಞಾನ ಪ್ರಯೋಗ ಕೊಠಡಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ನಂತರ ಮಾತನಾಡಿದ ವಿದ್ಯಾ ಪ್ರಸಾರ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆ ಹೆಜಮಾಡಿ ಫೌಂಡೇಶನ್ ಉಪಾಧ್ಯಕ್ಷರಾದ ರವೀಂದ್ರ ಪುತ್ರನವರು, ಈ ಶಾಲೆಯು ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಾ ಬಂದಿದೆ, ಇದರಲ್ಲಿ ಯಶಸ್ಸನ್ನ ಕೂಡ ಕಂಡುಕೊಂಡಿದೆ. ಈ ರೀತಿ ವಿದ್ಯಾರ್ಥಿಗಳನ್ನ ಹುರಿದುಂಬಿಸಿ ತರಬೇತಿಯನ್ನ ನೀಡುವ ಪ್ರಾಧ್ಯಾಪಕರ ಕಾರ್ಯವೈಖರಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ವಿಲೇಜ್ Hejamady and also for our school Vidya Prasara Vidya Mandira school set up by the Hejamady Vidya Prasara Foundation. We have inaugurated today the e-library and also science and mini science laboratory with the help of Brilio Technologies and Mahendra Holidays. Throughout our journey of last 5 to 6 years, we have steadily set off our one-by-one facilities, including computer laboratory, including training to the teachers on the language with the help of multibhashi, and with also we introduce MyPedia curriculum of Pearson, which focus on the creative thinking aspect of the education rather than just by hearting and remembering part of the education. ಈ ಸಮಾರಂಭದಲ್ಲಿ HKVP ಫೌಂಡೇಶನ್ ಅಧ್ಯಕ್ಷರಾದ ವಿನೋದ್ ಕೋಟ್ಯಾನ್, ರವೀಂದ್ರ ಪುತ್ರನ್, ದಯಾನಂದ ಹೆಜ್ಮಾಡಿ, ಜಯಶೀಲ್ ಬಂಗೇರಾ, ಶಾಲಾ ಪ್ರಾಂಶುಪಾಲರಾದ ರಾಜೇಶ್ವರಿ ಸಾಲ್ಯನ್, ತೇಜ್ಪಾಲ್ ಸುವರ್ಣ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಕೊನೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಕಣ್ಮನ ಸೆಳೆಯಿತು. ಬಪ್ಪನಾಡು B4 News 24/7 ಮುಲ್ಕೆ.